ನಾ ವಾಮಂಜೂರಿಂದ ಸೈನಜ್ ಅಂತ ಹೇಳಿ. ಸೈನಜ್ ಅವರು ವಾಮಂಜೂರ. ಎಸ್ ಮೇಡಮ್ ಮಾತಾಡಿ. ಹಾ, ಫ್ರೀ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಇದೆಯಲ್ಲ, ಅದು ವಿಷಯದಲ್ಲಿ ಮಾತಾಡ್ಲಿಕ್ಕೆ. ಯಾಕಂದ್ರೆ ಅದು ಬಸ್ ಇದು ಸಿಕ್ಕಿದ್ದು ಒಳ್ಳೇದಾಯ್ತು ನಮ್ಗೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ಬಡವರಿಗೆ ಈಗಲಿಂದಲ್ಲ ಮೊದಲಿಂದಲೂ ಕಾಂಗ್ರೆಸ್ ಸರ್ಕಾರ ತುಂಬಾ ಹೆಲ್ಪ್ ಮಾಡಿದೆ ಬಡವರಿಗೆ. ನಮ್ಗೆ ಕಾಂಗ್ರೆಸ್ ಸರ್ಕಾರ ಬಂದ ಕಾರಣ ತುಂಬಾ ಒಳ್ಳೇದಾಗಿದೆ. ಮತ್ತೆ ಎಂತ ಹೋದ ಅಂತ ನಾನು ಇದು ಕಾಂಗ್ರೆಸ್ ಮೆಂಬರೇ ನಾನು ಗ್ಯಾರಂಟಿ ಕಾರ್ಡ್ ಕೊಡ್ಲಿಕ್ಕೆ ಹೋದಾಗ ನಮ್ಮ ವಾಮಂಜೂರು ಪ್ರದೇಶದಲ್ಲಿ ತಿರುವಲ್ವಾಡಲ್ಲಿ ಎಷ್ಟೋ ಮಂದಿ ನಮ್ಗೆ ಬೇಡ ಅದು ಗವರ್ಮೆಂಟ್ ರಾಜಕೀಯಕ್ಕೆ ಇದು ಮಾಡ್ತಾ ಇದ್ದಾರೆ, ನಮ್ಗೆ ಬೇಡ ಅದಲ್ಲ ಸುಮ್ಮನೆ ಆಗಿ ಅಂತ ಹೇಳಿದ್ದಾರೆ. ನಮ್ಗೆ ಅದು ಗ್ಯಾರಂಟಿ ಇದೆ, ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಕೊಡ್ತದ ಅಂತೇಳಿ ನಮ್ಗೆ ಗ್ಯಾರಂಟಿ ಉಂಟೆ ಅದರಲ್ಲಿ ಮಾಡಿ. ಮತ್ತೆ ಇದು ಫ್ರೀ ಹಕ್ಕಿದೆಯಲ್ಲ, ಅದು ಸಹ ನಮ್ಗೆ ಒಳ್ಳೆ ಸಿಗ್ತದೆ ನಮ್ಗೆ ಗ್ಯಾರಂಟಿ ಉಂಟು. ಅಂದ್ರೆ ಯಾವತ್ತು ಸಹ ಸಿದ್ದರಾಮಯ್ಯ ಸರ್ಕಾರ ಇದೆಯಲ್ಲ, ಯಾವತ್ತು ಅವ್ರು ಕೊಡ್ತೇನೆ ಅಂತ ಹೇಳಿ ಮೋಸ ಮಾಡಿದವರಲ್ಲ, ಕೊಟ್ಟಿದ್ದಾರೆ. 5 ವರ್ಷ ಮೊದಲು ಮಾಡಿದಾರಲ್ಲ ಸಿದ್ದರಾಮಯ್ಯ ಸರ್ಕಾರ. ನಾವು ಸಿದ್ದರಾಮಯ್ಯಗೆ ನಾವು ಮಾಡ್ತಾರೆ ಅಂತ ನಮ್ಗೆ ಗ್ಯಾರಂಟಿ ಇದೆ. ಎಲ್ಲ ಯೋಜನೆಗಳನ್ನ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇದೆ, ಕೊಡ್ಬೇಕಂತ. ಆದ್ರೆ ನಮ್ಮ ತಿರುವಲ್ವಾಡಲ್ಲಿ ಕಾರ್ಡ್ ಕೊಡುವಾಗ ಸರ್ ಹಾಗ ಹೇಳಿದ್ದಾರೆ, ನಮ್ಗೆ ಬೇಡ. ಸ್ವಲ್ಪ ಮಂದಿ ಹೇಳಿದ್ದಾರೆ ನಮ್ಗೆ ಸಿಕ್ಕಿದ್ರೆ ಒಳ್ಳೇದಮ್ಮ, ನೀನ್ ತೆಗೆದು ಕೊಡು ನಂಗೆ ಬಂದ್ರೆ ಯೋಜನೆಗಳನ್ನ. ಆಯ್ತಮ್ಮ ನಾ ತೆಗೆದು ಕೊಡ್ತೀನಿ ಅಂತ ಹೇಳಿದ್ರೆ, ಕೊಡೋದಿದ್ರೆ ಏನ್ ಮಾಡ್ತೀವಿ ಹೇಳಿದ್ರೆ, ಇಲ್ಲ ಮೇಡಮ್ ಸರ್ ನಮ್ಗೆ ಕೊಡ್ತಾರೆ, ನಾವು ನಮ್ಮ MLA ಅವ್ರ ಹತ್ರ ಮಾತಾಡ್ತೇವೆ, ನಮ್ಮ MLA ಆಗಿ ಬಂದ್ರೆ ಅಪಹಾಸ್ಯ ಮಾಡಿದ್ದಾರೆ. ಈಗ ಎಲ್ಲವೂ ಕೂಡ ಕೊಟ್ಟಿದ್ದಾರೆ ಅನ್ನೋದು ಖುಷಿ. ಈಗ ಎಂತ ಮಾಡ್ತಾರೆ ಗೊತ್ತುಂಟ, ನಮ್ಮ ಹತ್ರ ಯಾರು ಬೇಡ ಅಂತ ಹೇಳಿದ್ದಾರೆ, ಬೇಕಂತ ಹೇಳಿ ನಿಮ್ಗೆ ಫೋನ್ ಮಾಡ್ತಾ ಇದ್ದಾರೆ, ಕಾರ್ಡ್ ಕೊಡಿ ನಮ್ಗೆ ಬೇಕಾದ ಯೋಜನೆ ಸಿಗ್ತದಂತೆಲ್ಲ. ಅದು ಈಗವರೆಗೆ ಗೊತ್ತಾಯ್ತು ಸಿಕ್ತಂತ. ಆಗ ನಾವು ಕೊಡುವಾಗ ನಮ್ಮನ್ನು ಒಂಥರ ಮಾಡಿದ್ದಾರೆ, ನಮ್ಗೆ ಬೇಡ. ಹಾಗೆ ಒಂದು ಬಾಗಿಲಿಗೆ ಹೋಗುವಾಗ ಯಾವ ಕಾರ್ಯಕರ್ತರೇ ಆಗ್ಲಿ ಹೋದ ಮೇಲೆ ಒಂದು ಗೌರವ ಕೊಡ್ಬೇಕಲ್ಲ ಅವರು. ನಮ್ಗೆ ಸಿಕ್ತದಂತ ಗ್ಯಾರಂಟಿ ಬಡವರಿಗೆ ಒಳ್ಳೆ, ನಮ್ಮಂತ ಬಡವರಿಗೆ ಉಂಟಲ್ಲ ಗ್ಯಾರಂಟಿ ಕಾರ್ಡ್ 5 ಯೋಜನೆ ಉಂಟಲ್ಲ, ಅದು ನಮ್ಗೆ ಸಿಗ್ಲೇಬೇಕಂತ ಆಸೆ ಉಂಟು. ಖುಷಿ ತಂದಿದೆ ಹಾಗಾದ್ರೆ. ಮತ್ತೆ 2,000 ರೂಪಾಯಿ ವಿಷಯ ಸಹ ಹಾಗೆ 2,000 ವಿಷಯ ಉಂಟಲ್ಲ ಸರ್, ಅದು ನಮ್ಮಂತ ಬಡವರಿಗೆ ಸಿಕ್ಕಿದ್ರೆ ಒಳ್ಳೇದಂತ ಉಂಟು. ಯಾಕಂದ್ರೆ ನಮ್ಗೆ 1 ರೂಪಾಯಿಗೂ ಕಷ್ಟ ಗೊತ್ತುಂಟು ನಮ್ಗೆ ಹೇಗೆ ಅಂತ ಹೇಳಿ ಬಡವರದು. ಹಾಗೆ ನಮ್ಗೆ ಸಿಕ್ಕಿದ್ರೆ ಒಳ್ಳೇದಂತ ನಮ್ಗೆ ಇದು ಉಂಟು, ಸಿಗ್ತದೆ. ನಮ್ಮ ಸಿದ್ದರಾಮಯ್ಯ ಕೊಡ್ತಾರೆ ಅಂತ ಹೇಳಿ ಗ್ಯಾರಂಟಿ ಇದೆ.